3 ತಿಂಗಳಲ್ಲಿ ಅನೇಕ ಮಂದಿಗೆ ಗರ್ಭಧಾರಣ ಆದಾಗ ಬರ್ತದೆ. ಅದಲ್ಲದೆ ಈ ಒಂದು ಕಾಲದಲ್ಲಿ ಈ ಗರ್ಭಧಾರಣೆ ಆಗಿ 3 ತಿಂಗಳು 6 ತಿಂಗಳು 9 ತಿಂಗಳು ಹೋದಾಗೆ ಫ್ಯಾಮಿಲಿ ಸಪೋರ್ಟ್, ಗಂಡನ ಸಪೋರ್ಟ್ ಮತ್ತು ಮನೆಯಲ್ಲಿ ಹಿರಿಯರ ಸಪೋರ್ಟ್, ಹಾಗೆ ಎಲ್ಲರೂ ಸುತ್ತಮುತ್ತ ಇರುವವರ ತುಂಬಾ ಪ್ರೀತಿ ವಾತ್ಸಲ್ಯ ಹಾಗೂ ಇಮೋಷನಲ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇದೊಂದು ತುಂಬಾ ಒಂದು ಆಸಕ್ತಿಕವಾದ ಪಾತ್ರ ಹಾಗೂ ಜವಾಬ್ದಾರಿಯುತ ಪಾತ್ರ. ಸೊ ಈ ಫಸ್ಟ್ ಟ್ರೈಮಿಸ್ಟರಲ್ಲಿ ಖಿನ್ನತೆ ಆದಾಗ ಅದಕ್ಕೆ ಬೇಕಾದಂತನ್ನೆಲ್ಲ ಮಾಡಿಕೊಂಡು ಮತ್ತು ಆ ಖಿನ್ನತೆ 3 ತಿಂಗಳಾದ ನಂತರ ಕಮ್ಮಿಯಾಗಿ ಬರ್ತದೆ, ಹೋಗ್ತದೆ. ಅದಂದ್ರೆ ಮೇಜರ್ ಡಿಪ್ರೆಷನ್ ಅಲ್ಲ, ದೊಡ್ಡ ಒಂದು ಪ್ರಮಾಣತೆಯಿಂದ ಆಗುವಂತ ಖಿನ್ನತೆ ಅಲ್ಲ, ಅದು ಮೈನರ್ ಡಿಪ್ರೆಷನ್, ಅದು ಮೈಲ್ಡ್ ಡಿಪ್ರೆಷನ್ ಅಂತ ಹೇಳ್ತೇವೆ. ಅದು 3 ತಿಂಗಳಾದ ನಂತರ ಕಮ್ಮಿಯಾಗಿ ನಾರ್ಮಲ್ಸಿಗೆ ಬರ್ತದೆ. ಆಮೇಲೆ ಮಾನಸಿಕವಾಗಿ ಹೇಗೆ ಅವರು ತಯಾರು ಆಗಬೇಕು, ಅವರ ದಿನಚರ್ಯೆಯಲ್ಲಿ ವ್ಯತ್ಯಾಸ ಬರ್ಬೋದು, ಸುಸ್ತು ಬರ್ಬೋದು, ಮತ್ತು ಅವರ ಎಲ್ಲಾ ಜವಾಬ್ದಾರಿ. ಫಾರ್ ಎಕ್ಸಾಂಪಲ್, ಈಗ ಎಲ್ಲ ಮಹಿಳೆಯರು, ಸಾಧಾರಣ ಎಲ್ಲ ಮಹಿಳೆಯರು ಕೆಲಸಕ್ಕೆ ಹೋಗ್ತಾರೆ. ಸೊ ಆ ಕೆಲಸದ ಪಾತ್ರವನ್ನು ತುಂಬಾ ಒಂದು ಉತ್ಸಾಹದಿಂದ ಮಾಡ್ಲಿಕ್ಕೆ ಆಗುದಿಲ್ಲ, ಸುಸ್ತಾಗ್ತದೆ. ಮನೆಗೆ ಬರುವಾಗ ಸಹ ಸುಸ್ತಾಗ್ತದೆ, ಮನೆಗೆ ಬರುವಾಗ ಸಹ ಜವಾಬ್ದಾರಿಗಳಿರ್ತದೆ. ಆ ಜವಾಬ್ದಾರಿಗಳನ್ನು ಪೂರ್ಣ ರೀತಿಯಲ್ಲಿ ಮಾಡದಂತ ಸಂದರ್ಭಗಳು ಸಹ ಬರ್ತದೆ. ಆಗ ಏನು ತುಂಬಾ ಒಂದು ಇಂಪಾರ್ಟೆಂಟ್ ಹೇಳಿದ್ರೆ ಮನೆಯವರ ಸಪೋರ್ಟ್, ಇಮೋಷನಲ್. ಗಂಡ ಆದವನು ಅವರ ಸಪೋರ್ಟ್ ಇರಬೇಕು. ಈಗ ನಾವು ಕೌನ್ಸಿಲಿಂಗ್ ಅಂತ ಮಾಡ್ತೇವೆ. ಈ ಪ್ರೆಗ್ನೆನ್ಸಿಯಲ್ಲಿ ಏನಾದ್ರೂ ಸಮಸ್ಯೆ ಬರದಿದ್ರು ಮಾಹಿತಿ ಕೌನ್ಸಿಲಿಂಗ್, ಸೈಕಲಾಜಿಕಲ್ ಎಜುಕೇಶನಲ್ ಕೌನ್ಸಿಲಿಂಗ್ ಅಂತ ಮಾಡ್ತೇವೆ. ಗಂಡ ಹೆಂಡತಿ ಇಬ್ಬರಿಗೂ ಯಾವ ತರ ಈ ಒಂದು ಹೆಂಡತಿ ಗರ್ಭಧಾರಣೆ ಆದಾಗ ಗಂಡನ ಪಾತ್ರ, ಅವ್ನು ಯಾವ ತರ ಇಮೋಷನಲ್ ಸಪೋರ್ಟ್ ಕೊಡಬೇಕು ಹೆಂಡತಿ ಆದವರಿಗೆ, ಮನೆಯವರು ಸಹ ಹೇಗೆ ಸಪೋರ್ಟ್ ಮಾಡಬೇಕು ಅಂತ ಕೌನ್ಸಿಲಿಂಗ್ ಎಲ್ಲ ಕೊಡ್ತೇವೆ. ಇದನ್ನೆಲ್ಲ ಬೇರೆ ಬೇರೆ ಕೌನ್ಸಿಲಿಂಗ್ ಸೆಂಟರ್ಸ್ ಅಲ್ಲಿ ಕೊಡ್ತಾರೆ, NGOs ಅಲ್ಲಿ ಕೊಡ್ತಾರೆ. ಹಾಗೆ ಕೌನ್ಸಿಲಿಂಗ್ ಸೆಂಟರ್ಸ್ ಅಲ್ಲಿ ಸಹ ತಗೊಂಡು ಆ 9 ತಿಂಗಳು ತಾಯಿ ತುಂಬಾ ಖುಷಿಯಲ್ಲಿ ಇರಬೇಕು. ಗರ್ಭಿಣಿ ಆಗುವ ಮುಂದೆ ತಾಯಿ ಆಗುವಂತ ಮಹಿಳೆ ತುಂಬಾ ಖುಷಿಯಲ್ಲಿ ಒಳ್ಳೆಯ ಒಂದು ಥಾಟ್ಸ್ ಮನಸ್ಸಲ್ಲಿ ತುಂಬಾ ಒಂದು ಒಳ್ಳೆ ಥಾಟ್ಸ್ ಅನ್ನು ಧರಿಸಿಕೊಂಡು ಅವಳು ಖುಷಿಯಿಂದ ಇದ್ರೆ, ಖುಷಿಯಿಂದ ಮಾನಸಿಕವಾಗಿ ಇರುವುದು, ಖುಷಿಯಿಂದ ತಿನ್ನೋದು, ಖುಷಿಯಿಂದ ಎಲ್ಲರ ಜೊತೆ ಮಾತಾಡುವುದು, ಬೆರೆಯುವುದು, ಈ ತರ ಇರುವುದರಿಂದ ಮಗುವಿನ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಹ ತುಂಬಾ ಒಳ್ಳೆಯದರಲ್ಲಿ ಬೆಳೀತದೆ. ಈಗ ಕೆಲವರಿಗೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಆಗ್ತದೆ ಪ್ರೆಗ್ನೆನ್ಸಿಯಲ್ಲಿ. ಈಗ ಗರ್ಭಧಾರಣೆ ಆದಾಗ ಮನೆಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗ್ಬೋದು, ಬೇರೆ ರೀತಿಯೆಲ್ಲ ಸ್ಟ್ರೆಸಸ್, ಅಂದ್ರೆ ಬೇರೆ ಬೇರೆ ರೀತಿಯ ಕಾರಣಗಳಿಂದ ಪ್ರಾಬ್ಲಮ್ಸ್ ಬರ್ಬೋದು. ಅದನ್ನು ಒಳ್ಳೆ ರೀತಿಯಿಂದ ಎದುರಿಸಿಕೊಂಡಿದ್ರೆ ಮಾತ್ರ ಗರ್ಭಧಾರಣೆ ಆದ ಹೆಂಗಸಿಗೆ ಅಥವಾ ತಾಯಿ ಆಗುವವಳಿಗೆ ಮಾನಸಿಕವಾಗಿ ಒಂದು ಸಂತುಲನದಲ್ಲಿದ್ದು ಅವಳು ಮೆಂಟಲಿ ಪ್ರಿಪೇರ್ ಆಗಿ ಖುಷಿಯಲ್ಲಿರುವ ಸಾಧ್ಯತೆಗಳಿವೆ. ಅದು ಮಾತ್ರ ಅಲ್ಲ, ಅವಳು ಏನು ತಿಂತಾಳೆ ಪೌಷ್ಟಿಕವಾದ. ಈಗ ಗರ್ಭಧಾರಣೆ ಆದ ದಿವಸದಿಂದ ಅವಳು ಹಾಲು ಕುಡಿಬೇಕು, ಮೊಟ್ಟೆ ತಿನ್ಬೇಕು, ಹಾಗೆ ಆಲ್ಮಂಡ್ಸ್ ಮತ್ತು ಡ್ರೈ ಫ್ರೂಟ್ಸ್ ಅನ್ನು ತುಂಬಾ ತಿನ್ಬೇಕು. ಯಾಕಂದ್ರೆ ಬೆಳೆಯುವ ಮಗುವಿಗೆ ಇದು ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ 2 ಗ್ಲಾಸ್ ಹಾಲು ಕುಡಿಬೇಕು ಮತ್ತು 1 ಮೊಟ್ಟೆ ತಿನ್ಬೇಕು. ಮತ್ತು ಸೊಪ್ಪಿನಾಂಶದ ಆಹಾರ ತುಂಬಾ ತಿನ್ಬೇಕು. ಯಾಕಂದ್ರೆ ಈ ಒಂದು ಪಾತ್ರ 9 ತಿಂಗಳು ಅವಳ ದೇಹದಲ್ಲಿ ಮಗು ಬೆಳೀತಾ ಇರುವ ಹಾಗೆ ಅವಳ ದೇಹದಲ್ಲಿದ್ದ ನ್ಯಾಚುರಲ್ ಡೆನ್ಸಿಟಿ ಆಫ್ ಕ್ಯಾಲ್ಸಿಯಂ ಅಂತ ಹೇಳ್ತೇವೆ ನಾವು. ನ್ಯಾಚುರಲ್ ಡೆನ್ಸಿಟಿ ಆಫ್ ಕ್ಯಾಲ್ಸಿಯಂ ಅಂದರೆ ದೇಹದಲ್ಲಿ ನಾರ್ಮಲ್ ಆಗಿ ನಮಗೆ ಎಷ್ಟು ಕ್ಯಾಲ್ಸಿಯಂ ಬೇಕು ಅದು ಸಾಕಾಗೋದಿಲ್ಲ. ಯಾಕೆಂದರೆ ಮಗುವಿಗೆ ಸಹ ಹೋಗ್ತದೆ ಥ್ರೂ ದ ಅಂಬಲಿಕಲ್ ಕಾರ್ಡ್. ನಿಮ್ಗೆಲ್ಲರಿಗೆ ಸಾಧಾರಣ ಗೊತ್ತಿರ್ಬೋದು, ಎಲ್ಲ ರೀತಿದು ಫೂಡಲ್ಲಿ ಅದು ಮಗುವಿಗೆ ಹೋಗ್ತದೆ, ಮಗು ಅಬ್ಸಾರ್ಬ್ ಮಾಡ್ತದೆ. ಆಗ ಆ ಗರ್ಭಿಣಿಯಾದ ತಾಯಿ ಆಗುವವಳಿಗೆ ಆ ನಾರ್ಮಲ್ ಕ್ಯಾಲ್ಸಿಯಂ ಅವಳ ದೇಹದಲ್ಲಿ ಏನುಂಟು ಅದು ಸಾಕಾಗುವುದಿಲ್ಲ. ಅದಕ್ಕೋಸ್ಕರ ಇದು ಎಕ್ಸ್ಟ್ರಾ ಎಲ್ಲ ಸ್ವಲ್ಪ ಜಾಸ್ತಿ ಅವಳು ತಗೊಳ್ಬೇಕಾಗ್ತದೆ ನಾನು ಹೇಳಿದಾಗೆ. ಆಗ ಅದು ಮಗುವಿಗೆ ಪೌಷ್ಟಿಕ ಆರೋಗ್ಯದ ಜೊತೆ ಕ್ಯಾಲ್ಸಿಯಂ ಸಹ ಸಿಗ್ತದೆ. ಆಗ ಅವಳ ದೇಹದ್ದು ಕ್ಯಾಲ್ಸಿಯಂ ಕಮ್ಮಿ ಆಗೋದಿಲ್ಲ. ಇಲ್ಲದಿದ್ದರೆ ಪೋಸ್ಟ್ ಡೆಲಿವರಿ, ಅವಳು ಡೆಲಿವರಿ ಹೆತ್ತ ನಂತರ ಅವಳ ದೇಹದಲ್ಲಿ ಕ್ಯಾಲ್ಸಿಯಂ ಅಂಶ ತುಂಬ ಕಮ್ಮಿ ಆಗ್ತದೆ, ಬೋನ್ಸ್ಗಳು ಬ್ರಿಟಲ್ ಆಗ್ತದೆ, ಹಾಗೂ ಡೆನ್ಸಿಟಿ ಆಫ್ ದ ಬೋನ್ ತುಂಬ ಕಮ್ಮಿ ಆಗ್ತದೆ. ಅದಕ್ಕೋಸ್ಕರ ಹೇಳೋದು ಗರ್ಭ ಧಾರಣೆ ಆದ ನಂತರ 3 ತಿಂಗಳು 6 ತಿಂಗಳ ನಂತರ ತಿಂದು ಏನು ಪ್ರಯೋಜನ ಇಲ್ಲ. ಯಾವಾಗ ಕನ್ಸೆಪ್ಷನ್ ಅಂತ ಪಾಸಿಟಿವ್ ಅಂತ ರಿಸಲ್ಟ್ ಬರ್ತದೆ ಯೂರಿನಲ್ಲಿ, ಆ ದಿವಸದಿಂದ ಅವಳು ತಿನ್ನೋದ್ರಲ್ಲಿ ಅವಳು ಮಾನಸಿಕವಾಗಿ ಹೇಗಿರ್ತಾಳೆ ಅದರಲ್ಲೆಲ್ಲ ಬದಲಾವಣೆ ಆಗಬೇಕು. ಅದನ್ನು ಕಾಪಾಡಿಕೊಂಡು ಬರಬೇಕು. ಮತ್ತು ಅವಳು ಏನು ಈಗ
ಕೆಲವರು ಮನೆಯಲ್ಲಿ ಟಿ ವಿ ನೋಡ್ತಾರೆ, ಸೀರಿಯಲ್ಸ್ ನೋಡ್ತಾರೆ, ಪಿಕ್ಚರ್ಗಳೆಲ್ಲ ನೋಡ್ತಾರೆ. ಅದು ಸಹ ತಾಯಿಯಾಗವಳು ವಯಲೆನ್ಸನ್ನು ನೋಡಲೇಬಾರ್ದು. ವಯಲೆನ್ಸ್ ಅಂದರೆ ಗೊತ್ತುಂಟು ನಿಮಗೆ, ಜಗಳ ಆಗುವಂಥದ್ದು, ಮರ್ಡರ್ ಮಾಡುವಂಥದ್ದು, ಕ್ರಿಮಿನಾಲಿಟಿ, ಇಂಥದ್ದೆಲ್ಲ ನೋಡಿದರೆ ಅವಳ ಬ್ರೈನಲ್ಲಿ ಆ ಥಾಟ್ಸ್ ಫೀಡ್ ಆಗ್ತದೆ. ಸೊ ಅದರಲ್ಲಿ ಆ ಸ್ಟ್ರೆಸ್ ಆಗಿ ಅದರ ಮೂಲಕ, ಅವಳ ಬ್ರೈನಿನ ಮೂಲಕ ಅದು ಮಗುವಿಗೆ ಸಹ ಹೋಗ್ತದೆ. ಅಂದರೆ ಅಂಥದನ್ನೆಲ್ಲ ನೋಡುವಾಗ ಸ್ಟ್ರೆಸ್ ಜಾಸ್ತಿ ಆಗ್ತದೆ, ಆಂಗ್ಸೈಟಿ ಜಾಸ್ತಿ ಆಗ್ತದೆ, ಭಯ ಜಾಸ್ತಿ ಆಗ್ತದೆ, ಒಂಥರ ಉದ್ವೇಗ ಸಹ ಆಗ್ತದೆ. ಇಂಥ ಒಂದು ಯಾವುದೇ ಟಿ ವಿ ಸೀರಿಯಲ್ ಅಥವಾ ಮಾತುಗಳು ಅಥವಾ ಪಿಕ್ಚರ್ಗಳನ್ನು ನೋಡದೇ ಇರೋದು ಒಳ್ಳೆಯದು. ಯಾವುದು ಖುಷಿ ಕೊಡ್ತದೆ ಮನಸ್ಸಿಗೆ, ಯಾವ ಪಿಕ್ಚರಲ್ಲಿ ತುಂಬ ಖುಷಿ ಸಿಗ್ತದೆ ಅಥವಾ ಯಾವ ಟಿ ವಿ ಸೀರಿಯಲ್ ನೀವು ನೋಡ್ತೀರಿ, ಖುಷಿ ಸಿಕ್ಕುವಂಥದ್ದನ್ನೆಲ್ಲ ಜಾಸ್ತಿ ಮಾಡಬೇಕು. ಮತ್ತು ಯಾರ ಜೊತೆ, ಈಗ ಫಾರ್ ಎಕ್ಸಾಂಪಲ್ ಅವಳು ಗರ್ಭಧಾರಣೆ ತಾಯಿ ಆಗೋವಳು, ಅವಳ ತಾಯಿ ಜೊತೆಯಲ್ಲಿ ಇರಬೇಕಂತ ಬಯಸಿದರೆ ಅವಳ ತಾಯಿ ಜೊತೆಯಲ್ಲಿ ಇರೋದು ತುಂಬ ಮುಖ್ಯ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ತಾಯಿ ಮನೆಗೆ ಹೋದರೂ ತೊಂದರೆ ಇಲ್ಲ. ಯಾಕೆಂದರೆ ಇಮೋಷ್ನಲ್ ಸಪೋರ್ಟ್ ಇಲ್ಲದಿದ್ದರೆ ಡೆಲಿವರಿ ಟೈಮಲ್ಲಿ ಇಮೋಷ್ನಲ್ ಸಪೋರ್ಟ್ ಇನ್ನೂ ಇಮೋಷ್ನಲಿ ಅವರು ತುಂಬ ಡೌನ್ ಆಗ್ತಾರೆ. ಸೊ ಇದನ್ನೆಲ್ಲ ಕಾಪಾಡಿಕೊಂಡು ಬಂದು ಮನೆಯವರ ಫ್ಯಾಮಿಲಿದು ತುಂಬ ಸಪೋರ್ಟ್ ಮತ್ತು ಅವನದ್ದು ಸಹ ತುಂಬ ಸಪೋರ್ಟ್ ಮತ್ತು ಪಾತ್ರ. ಈಗ ಹೆಣ್ಣಾದವಳು ಅವಳು 9 ತಿಂಗಳು ಅದನ್ನು ಹೊತ್ತು ಹೆರ್ತಾಳೆ, ಬಟ್ ಗಂಡಾದವನು ಅವನ ಕೆಲಸ ಸಹ ತುಂಬ ಉಂಟು. ಇಲ್ಲಿ ಇಮೋಷ್ನಲಿ ಸಪೋರ್ಟ್ ಮಾಡೋದು, ಮಾನಸಿಕವಾಗಿ ಅವಳಿಗೆ ಏನು ಒತ್ತಡ ಆಗದಾಗಿ ನೋಡಿಕೊಳ್ಳೋದು ಮತ್ತು ಅವಳ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದರೆ ಮುಂದೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಹ ಒಳ್ಳೆ ರೀತಿಯಿಂದ ಬರ್ತದೆ ಮತ್ತು ಮಗು ತುಂಬ ಹೆಲ್ದಿಯಾಗಿ ಹುಡ್ತದೆ. ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಬಯಸ್ಪಡ್ತೇನೆ, ಆದರೆ ಇದು ನಿಮ್ಮ ಗರ್ಭಿಣಿ ತಾಯಂದರಿಗೆ ಅಪ್ಲೈ ಆಗೋದಿಲ್ಲ, ಬಟ್ ಒಂದು ಮಾಹಿತಿಯಾಗಿ ಕೊಡ್ತೇನೆ. ಒಂದು ಗಂಡ ಹೆಂಡತಿ ಒಂದು ಮಗುವನ್ನು, ನಮಗೆ ಮಗು ಬೇಕು ಅಂತ ಇಚ್ಛಿಸುವಾಗ, ಅವರಿಗೆ ಮಗು ಬೇಕಂತ ನಿರ್ಧಾರ ಮಾಡುವಾಗ ಕೆಲವೊಂದು ಟೆಸ್ಟ್ಗಳಿಗೆ ಹೋಗೋದು ಒಳ್ಳೆಯದು. ಯಾಕೆಂದರೆ ಎಲ್ಲ ಅಂದರೆ ಬೇರೆ ರೀತಿ ಟೆಸ್ಟ್ ಅಲ್ಲ, ನಾರ್ಮಲ್ ಆಗಿ ಗರ್ಭಿಣಿ ಆಗಲಿಕ್ಕೆ ಏನು ತೊಂದರೆ ಇಲ್ಲದಿದ್ದರೆ ನಮಗೆ ಒಂದು ಮಗು ಬೇಕು, ಮನೆಯಲ್ಲಿ ಒಂದು ಮಗು ಬೇಕು, ನಮಗೆ 1 ವರ್ಷ ಒಳಗೆ ವಿ ಆರ್ ಪ್ಲ್ಯಾನಿಂಗ್ ಟು ಹ್ಯಾವ್ ಎ ಚೈಲ್ಡ್ ಅಂತ ಇಫ್ ಯು ಡಿಸೈಡ್, ಅದನ್ನು ನಾವು ನಿರ್ಧಾರ ಮಾಡಿದರೆ ಗಂಡ ಹೆಂಡತಿದು ಹೆಮೋಗ್ಲೋಬಿನ್ ಲೆವೆಲ್, ರಕ್ತದಲ್ಲಿ ಕೆಂಪು ರಕ್ತ ಕಣ, ರೆಡ್ ಬ್ಲಡ್ ಕಾರ್ಪಸಲ್ಸ್, ರಕ್ತದಲ್ಲಿ ಹೆಮೋಗ್ಲೋಬಿನ್ ಲೆವೆಲ್ ಹೈ ಇರಬೇಕು ಗಂಡ ಹೆಂಡತಿದು. ಇದು ಹೈ ಇದ್ದಾಗ ಆ ಸಮಯದಲ್ಲಿ ಅವರು ಗರ್ಭಧಾರಣೆ ಆದರೆ ಮಗುವಿನ ಇಂಟೆಲಿಜೆನ್ಸ್ ಕೋಶಂಟ್ ಅಂತ ಹೇಳ್ತೇವೆ ನಾವು. ಇಂಟೆಲಿಜೆನ್ಸ್ ಕೋಟ್ ಅಂದರೆ ಅವರು ಆಲೋಚನೆ ಮಾಡುವ ಶಕ್ತಿ ತುಂಬ ಹೈ ಇರ್ತದೆ. ಹೆಮೋಗ್ಲೋಬಿನ್ ಲೆವೆಲ್ ಗಂಡ ಮತ್ತು ಹೆಂಡತಿಯಲ್ಲಿ ಹೈ 14 ಇರಬೇಕು. 14 ಕೌಂಟ್ 14 ಇದ್ದರೆ ಮಗು ತುಂಬ ಹೆಲ್ದಿಯಾಗಿ ಮತ್ತು ಮಗು ತುಂಬ ಇಂಟೆಲಿಜೆಂಟ್ ಆಗಿ ಹುಡ್ತದೆ. ಇದು ಕೆಲವರಿಗೆ ಗೊತ್ತಿರೋದಿಲ್ಲ. ಕೆಲವರು ಡಾಕ್ಟರ್ ಹತ್ರ ಹೇಳ್ತಾರೆ, ಅಥವಾ ಕೆಲವರು ಗರ್ಭಿಣಿ ಆಗುವ ಮೊದಲು ಗೈನಕಾಲಜಿಸ್ಟ್ ಇದು ಸಜೆಷನ್ ತಗೊಳ್ತಾರೆ. ಸೊ ಇದು ಗೊತ್ತಿದ್ದರೆ ಒಳ್ಳೆಯದು. ಯಾಕೆಂದರೆ ಅದನ್ನೆಲ್ಲ ನಾವು ಆಲೋಚನೆ ಮಾಡಿ ಒಂದು ಮಗು ಬೇಕಂತ ನಿರ್ಧಾರ ಮಾಡಿದಾಗ IQ ಇಂಟೆಲಿಜೆನ್ಸ್ ಕೋಶಂಟ್ ಒಳ್ಳೆದಿದ್ದರೆ ಮುಂದೆ ನಮಗೆ ಒಳ್ಳೆಯದು. ಮಗು ತುಂಬ ಬುದ್ಧಿಶಕ್ತಿಯಾಗಿರ್ತದೆ, ಎಲ್ಲ ಅದರ ಆ್ಯಕ್ಟಿವಿಟೀಸಲ್ಲಿ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಮುಂದೆ ಬರ್ತದೆ, ನಮಗೇನು ತೊಂದರೆ ಆಗೋದಿಲ್ಲ. ಸೊ ಇಂಥ ಟೆಸ್ಟ್ಸ್ ಎಲ್ಲ ಮಾಡಿಕೊಂಡು ಗರ್ಭಧಾರಣೆ ಮಾಡಿಕೊಂಡಿದ್ದರೆ ಒಳ್ಳೆಯದು. ಮತ್ತು 9 ತಿಂಗಳು ಹೇಳಿದ್ದೇನೆ ಯಾವ ಥರ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಬರಬೇಕು. ಈಗ ಹೆತ್ತ ನಂತರ ಏನು ಮಾಡಬೇಕು? ಹೆತ್ತ ನಂತರ ಸಹ ಸೈಕಲಾಜಿಕಲಿ ನಾವೊಂದು ಹೇಳ್ತೇವೆ, ಅ ಹ್ಯಾಪಿ ಮದರ್ ಈಸ್ ಆಲ್ವೇಸ್ ಅ ವೆರಿ ಗುಡ್ ಫಾರ್ಚೂನ್ ಟು ಅ ಹೆಲ್ದಿ ಬೇಬಿ ಅಂತ ಹೇಳ್ತೇವೆ. ಹ್ಯಾಪಿ ಮದರ್, ತಾಯಿ ಖುಷಿಯಲ್ಲಿರಬೇಕು. ತಾಯ್ತನ ಅಂದರೆ ಒಂದು ತುಂಬ ಖುಷಿಯ ವಿಷಯ, ಬಟ್ ಆಗ ಆರೋಗ್ಯ ಕಾಪಾಡಿಕೊಂಡು ನಿದ್ದೆ ಒಂದು ಅಟ್ಲೀಸ್ಟ್ 8 ಗಂಟೆದು ನಿದ್ದೆ ತಾಯಿ ಆದವಳಿಗೆ ಬೇಕು. ಮಗು ತುಂಬ ಗಡಿ ಎಚ್ಚರ ಆಗ್ತದೆ, ತಾಯಿ ಹಾಲು ಕೊಡಬೇಕು, ಸ್ಟ್ರೆಸ್ ಆಗ್ತದೆ, ಸ್ಟ್ರೈನ್ ಆಗ್ತದೆ. ಸೊ ಈಗ ಮಾನಸಿಕವಾಗಿ ದೈಹಿಕವಾಗಿ ಅವಳ ಆರೋಗ್ಯವನ್ನು ಅವಳು ಕಾಪಾಡಿಕೊಂಡು ಇರಬೇಕಾದ್ರೆ ಇದನ್ನೆಲ್ಲ ಅವಳು ಸರಿಯಲ್ಲಿ ನೋಡಿಕೊಳ್ಬೇಕು. ಹಾಲು ಕೊಡುವಾಗ ಸಮೇತ ಎಲ್ಲ ಸರದ ಈ ಬಂಧುಗಳಿಗೂ ನಮನಗಳು. ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ 2018 ಮಾರ್ಚ್ 18 ಬೆಳಗುತ್ತಿರುವ
ದೇವ ಶುಭವ ನೀಡಲಿ. ಮಂಗಳವನು ಬೆಳಗುತ್ತಿರುವ ದೇವ ಶುಭವ ನೀಡಲಿ. ಧರ್ಮಾರ್ಥ ಮೋಕ್ಷವೆಂಬ ಪಥವ ನಮಗೆ ತೋರಲಿ. ಧರ್ಮಾರ್ಥ ಮೋಕ್ಷವೆಂಬ ಪಥವ ನಮಗೆ ತೋರಲಿ. ಸತ್ಯ ಧರ್ಮ ನ್ಯಾಯ ನಡತೆ ತಿದ್ದಿ ನಮ್ಮ ಬೆಳೆಸಲಿ. ಸತ್ಯ ಧರ್ಮ ನ್ಯಾಯ ನಡತೆ ತಿದ್ದಿ ನಮ್ಮ ಬೆಳೆಸಲಿ. ಮಂಗಳವನು ಬೆಳಗುತ್ತಿರುವ ದೇವ ಶುಭವ ನೀಡಲಿ. ಜಾತಿ ಪಂಥ ಭೇದ ಭಾವ ಎಮ್ಮ ಬಿಟ್ಟು ತೊಲಗಲಿ. ಜಾತಿ ಪಂಥ ಭೇದ ಭಾವ ಎಮ್ಮ ಬಿಟ್ಟು ತೊಲಗಲಿ. ಒಂದೇ ತಾಯಿಯ ಮಕ್ಕಳಂತೆ ಶುದ್ಧ ಭಾವ ಬೆಳೆಯಲಿ. ಒಂದೇ ತಾಯಿಯ ಮಕ್ಕಳಂತೆ ಶುದ್ಧ ಭಾವ ಬೆಳೆಯಲಿ. ಮಂಗಳವನು ಬೆಳಗುತ್ತಿರುವ ದೇವ ಶುಭವ ನೀಡಲಿ. ಮಂಗಳವನು ಬೆಳಗುತ್ತಿರುವ ದೇವ ಶುಭವ ನೀಡಲಿ. ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನೀಯ ತನು ಜಾತಿ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನೀಯ ತನು ಜಾತೆ. ಜೈ ಭಾರತ ಜನನೀಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನೀಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನೀಯ ತನು ಜಾತಿ. ಜಯ ಭಾರತ ಜನನೀಯ ತನು ಜಾತಿ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನೀಯ ತನು ಜಾತೆ. ಜೈ ಭಾರತ ಜನನೀಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನೀಯ ತನು ಜಾತೆ. ಜೈ ಭಾರತ ಜನನೀಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ.
ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸನ್ಮಾನ್ಯ ಯು ಟಿ ಖಾದರ್ ಸರ್, ಮಾನ್ಯ ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಹೂ ಕೊಟ್ಟು ಸ್ವಾಗತವನ್ನು ಬಯಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀ ಅಯೂಬ್ ಮಂಚಿಲಾ, ಉಪಾಧ್ಯಕ್ಷರು, ಉಳ್ಳಾಲ ನಗರಸಭೆ. ಇವರಿಗೆ ಇವತ್ತಿನ ಕಾರ್ಯಕ್ರಮವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ TP ಮೊಹಮ್ಮದ್ ಮೋನು ಸರ್. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಮತಾ ಗಟ್ಟಿ ಮೇಡಮ್, ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಯುತ ಪಾಪ ಬೋವಿ ಸರ್, ಇವರಿಗೆ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಅದೇ ರೀತಿ ನಮ್ಮ ಶಿಶುಅಭಿವೃದ್ಧಿ ಯೋಜನಾಧಿಕಾರಿಗಳ ಶ್ರೀಮತಿ ಶೈಲಾ ಕೆ ಮೇಡಮ್, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಹಾಯಕ ಶಿಶುಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀ ಹರೀಶ್ ಕೆ, ಇವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ತಾಲೂಕು ಬ್ಲಾಕ್ ಸೊಸೈಟಿ ಅಧ್ಯಕ್ಷರಾದ ಶ್ರೀಮತಿ ಆಶಾ ಆಚಾರ್, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೈಂಟ್ ಸೆಬೆಸ್ಟಿಯನ್ ಚರ್ಚಿನ ಪಾಲನಾ ಸಮಿತಿಯ ಕಾರ್ಯದರ್ಶಿ ಶ್ರೀಮತಿ ಫಿಲೋಮಿನಾ, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಹೂ ಕೊಟ್ಟು ಸ್ವಾಗತವನ್ನು ಬಯಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಶ್ರೀಲತಾ ಗಟ್ಟಿ ಸಮಾಜ ಭವನದ ಅಧ್ಯಕ್ಷರು, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಿಯಾ ಸಮಾಜದ ಮಹಿಳಾ ಅಧ್ಯಕ್ಷೆ ಶ್ರೀಮತಿ ಮಾಧವಿ ಉಳ್ಳಾಲ್, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಮಮತಾ ಭಂಡಾರಿ, ಪ್ರೊಫೆಸರ್, ಡೈರೆಕ್ಟರ್ ಮೋಟಿವೇಶನಲ್ ಕಂಪನಿ ಎಜುಕೇಷನ್ ಲಿಮಿಟೆಡ್, ಇವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಹೂ ಕೊಟ್ಟು ಸ್ವಾಗತವನ್ನು ಬಯಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಅದೇ ರೀತಿ ಕೋಟೆಕಾರ್ ಪಟ್ಟಣ ಪಂಚಾಯತಿನ ಎಲ್ಲ ಸಿಬ್ಬಂದಿ ವರ್ಗದವರು, ಅದೇ ರೀತಿ ಉಳ್ಳಾಲ ನಗರಸಭೆಯ ಎಲ್ಲ ಸದಸ್ಯರುಗಳು, ಅದೇ ರೀತಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಅದೇ ರೀತಿ ನಮ್ಮ ಶಿಶು ಅಭಿವೃದ್ಧಿ ಯೋಜನೆಯ ಗ್ರಾಮಾಂತರ ಯೋಜನೆಯ ಕಚೇರಿ ಸಿಬ್ಬಂದಿಗಳು, ಆರೋಗ್ಯ ಇಲಾಖೆಯಿಂದ ಆಗಮಿಸಿದಂಥ PHCO ಆದ ಸರಸ್ವತಿ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾಗಿ ಬಂದಂಥ ಈ ನಮ್ಮ ಶ್ರೀಮಂತ ಕಾರ್ಯಕ್ರಮವನ್ನು ಇವತ್ತೇನೋ ನಾವು ಮಾಡಲಿಕ್ಕಿದ್ದೆ ಬಂದಂಥ ಗರ್ಭಿಣಿ ಮಹಿಳೆಯರು, ಅದೇ ರೀತಿ ಶಿಶು ಪ್ರದರ್ಶನ ಮತ್ತು ಅನ್ನಪ್ರಾಶನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಕ್ಕಳ ಪೋಷಕರು, ಅದೇ ರೀತಿ ಆ ಪುಟಾಣಿ ಮಕ್ಕಳು, ಅದೇ ರೀತಿ ಪೌಷ್ಟಿಕ ಆಹಾರವನ್ನು ಮಾಡಿ ತಂದಂತಹ ನಮ್ಮ ಶ್ರೀಶಕ್ತಿ ಸಂಘದ ಸದಸ್ಯರಿರ್ಬೋದು, ಮಹಿಳಾ ಸದಸ್ಯರಿರ್ಬೋದು, ಅವರಿಗೂ ಕೂಡ ಹೃತ್ಪೂರ್ವಕದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಉಳ್ಳಾಲ ತಾಲೂಕು ಮಟ್ಟದ 5 ವಲಯಗಳ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಅದೇ ರೀತಿ ನಮ್ಮ ಶ್ರೀಶಕ್ತಿ ಸಂಘದ ಸದಸ್ಯರು, ಅದೇ ರೀತಿ ಮಹಿಳಾ ಸದಸ್ಯರು, ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂದಂತಹ ಮಹಿಳೆಯರಿಗೂ ಮಹನೀಯರಿಗೂ ಹೃತ್ಪೂರ್ವಕದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪೋಷಣ್ ಸಂಯೋಜಕರಾದ ಶ್ರೀಯುತ ನಾಗೇಶ್, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬಜ್ಪೆ ವಲಯದ ಮೇಲ್ವಿಚಾರಕಿ ಶ್ರೀಮತಿ ನಾಗರತ್ನ, ಇವರು ಇವತ್ತು ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದಾರೆ. ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರದವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ವತಿಯಿಂದ ತಾಲೂಕು ಮಟ್ಟದ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ನಾನು ಕೆಲವೊಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಮೊದಲನೇದಾಗಿ ಎಲ್ಲರಿಗೂ ಕೂಡ ನವರಾತ್ರಿಯ ಶುಭೋದಯಗಳು. ಯಾಕಂದರೆ ಈ ದಸರಾ ಸಂದರ್ಭದಲ್ಲಿ ನಾವು ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಎಲ್ಲ ಮಾತೆಯರಿಗೂ ನಾವು ಒಂದು ಗೌರವವನ್ನು ಸಲ್ಲಿಸುವಂತಹ ಕಾರ್ಯಕ್ರಮವಾಗಿದೆ. ಅಮ್ಮ ಎಂಬ ಮಾತಿನಿಂದ ಬೇರೆ ಮಂತ್ರ ಎಲ್ಲಿದೆ, ಅದು ನೀಡುವ ಶಾಂತಿ ಕ್ರಾಂತಿ ಯಾವ ತಾರೆ ರವಿಗಿದೆ, ಹಾಲು ಕುಡಿಸಿ ಹೃದಯ ಬೆರೆಸಿ ಪ್ರೀತಿ ಉಣಿಸಿ ಮನಸ್ಸಿಗೆ, ಬಾಳತೇದು ಮಕ್ಕಳಿಗೆ ಬೆರೆದಳಲ್ಲ ಕನಸಿಗೆ. ಇದು ನಾವು ಒಂದು ಗರ್ಭಿಣಿಯರಿಗೆ ಎಲ್ಲ ತಾಯಂದಿರಿಗೆ ನಾನು ಇದನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಈ ವರ್ಷ ಆಜಾದಿ ಕಾ ಅಮೃತ ಮಹೋತ್ಸವದ ಅಂಗವಾಗಿ ನಾವು ಸೆಪ್ಟೆಂಬರ್ ತಿಂಗಳಿನಾದ್ಯಂತ ವಿಷಯಾಧಾರಿತ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು 2018ನೇ ತಾರೀಕು ಏನು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಈ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳಿಗೆ, ಹದಿಹರೆಯದ ಹೆಣ್ಣು ಮಕ್ಕಳಿಗೆ, ಗರ್ಭಿಣಿ ಬಾಣಂತಿಯರಿಗೆ ಅವರಿಗೆ ಎಲ್ಲ ಪೋಷಕಾಂಶ ಇಳುವಂತಹ ಆಹಾರ ಪದಾರ್ಥಗಳು, ಅವರ ಆರೋಗ್ಯ ತಪಾಸಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ನಾವು ಈ ವೇದಿಕೆಯಲ್ಲಿ ಅವರಿಗೆ ಹಂಚ್ತಾ ಇದ್ದೇವೆ. ಪ್ರತಿ ತಿಂಗಳು ಮೊದಲನೇ ಶುಕ್ರವಾರ ಹಾಗೂ ಮೂರನೇ ಶುಕ್ರವಾರ ನಮ್ಮ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಬಂದಿದೆ. ಇದು ಪೋಷಣ ಅಭಿಯಾನ ಅಂತ ಮಾಡಿರೋದು ಇದೊಂದು ಜನಾಂದೋಲನವಾಗಬೇಕು, ಜನರ ಚಳುವಳಿ ಆಗಬೇಕು. ಎಲ್ಲರೂ ಕೂಡ ಇದರಲ್ಲಿ ಸರ್ಕಾರೇತರ ಸಂಸ್ಥೆಗಳು, ವಿವಿಧ ಇಲಾಖೆಗಳು, ಆರೋಗ್ಯ, ಪಂಚಾಯತ್ ರಾಜ್, ಎಜುಕೇಷನ್, ಹೀಗೆ ಎಲ್ಲ ಇಲಾಖೆಗಳೊಂದಿಗೆ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈ ತಿಂಗಳು ನಾವು 4 ವಾರಗಳನ್ನು ಆಚರಿಸಿದ್ದೇವೆ. ಮೊದಲನೇದಾಗಿ ಮೊದಲ ವಾರ ನಾವು ಮಗು ಮತ್ತು ಶಿಕ್ಷಣ ಅಂದರೆ ಪೋಷಣ ಒಂದಿಗೆ ಒಂದು ಶಿಕ್ಷಣವನ್ನು ನಾವು ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಲ್ಲಿ ಕೊಡುವಂಥದ್ದು. ಎರಡನೇದಾಗಿ ನಾವು ಮಹಿಳೆ ಮತ್ತು ಸ್ವಾಸ್ಥ್ಯ, ಮಹಿಳೆಯರ ಆರೋಗ್ಯದ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಮೂರನೇದಾಗಿ ಲಿಂಗತ್ವದ ಬಗ್ಗೆ ಅರಿವು ಕೊಡ್ತಾ ಇದ್ದೀವಿ. ನೀರಿನ ಶೇಖರಣೆ ಹಾಗೂ ಸದ್ಬಳಕೆ ಹಾಗೂ ಕೃಷಿ ವಿಷಯವಾಗಿ ಅವರಿಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಹಾಗೂ ಮುಖ್ಯವಾಗಿ ಈ 4ನೇ ವಾರ ನಾವು ಸಾಂಪ್ರದಾಯಿಕ ಆಹಾರದ ಕುರಿತು ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಹೀಗೆ ಪೋಷಣ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ನಾವು ಇದುವರೆಗೂ ಕೂಡ ಅಂಗನವಾಡಿ, ಶಾಲಾ ಆವರಣಗಳು, ಗ್ರಾಮ ಪಂಚಾಯಿತಿಗಳು, ಇತರೆ ಸ್ಥಳಗಳಲ್ಲಿ ಪೋಷಣ ವಾಟಿಕಾ ಹೆಸರಿನಲ್ಲಿ ನಾವು ಸಸಿಗಳನ್ನು ಅಂತಂದರೆ ಹಣ್ಣುಗಳು ಮತ್ತು ಏನು ಔಷಧೀಯ ತರಕಾರಿ ಸಸಿಗಳನ್ನು ನಾವು ನೆಟ್ಟಿದ್ದೇವೆ. ಪ್ರೋಗ್ರಾಮು, ಕೋವಿಡ್ ಲಸಿಕಾ ಕಾರ್ಯಕ್ರಮ, ಮಕ್ಕಳ ತೂಕ ಹಾಗೂ ಎತ್ತರವನ್ನು ನಿರ್ವಹಣೆ ಮಾಡುವಂಥದ್ದು, ಗರ್ಭಿಣಿಯರಿಗೆ ಸ್ಥಳೀಯವಾಗಿ ಸಿಗುವಂಥ ಪೌಷ್ಟಿಕ ಆಹಾರವನ್ನು ನಾವು ಪ್ರಾತ್ಯಕ್ಷಿಕೆ ಮಾಡೋದು, ಹಾಗೆ ಅವರಿಗೆ ಅಡುಗೆ ಸ್ಪರ್ಧೆಗಳನ್ನು ನಾವು ಮಾಡಿದ್ದೀವಿ ಕೂಡ. ಹಾಗೆ 5 ನಿಮಿಷ ಯೋಗ ಶಿಷ್ಟಾಚಾರ ಅಂತ ಅಂದರೆ ಏನು, ನಾವು ಕೆಲಸ ಮಾಡುವ ಸ್ಥಳದಲ್ಲಿ ನಮಗೆ ಒಂದು ಯೋಗ ಬ್ರೇಕನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅನಿಮಿಯಾ ಶಿಬಿರಗಳನ್ನು ಆಯ್ಕೆ ಮಾಡಿದ್ದೀವಿ. ಹಾಗೆ ಅಪೌಷ್ಟಿಕ ಇರುವಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ವಿಶೇಷ ತಪಾಸಣೆ ಹಾಗೂ ಪೂರಕ ಪೌಷ್ಟಿಕ ಆಹಾರವನ್ನು ನಾವು ಈ ಆಂದೋಲನದ ಅಡಿಯಲ್ಲಿ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಈ ಎಲ್ಲ ಪ್ರೋಗ್ರಾಮನ್ನು ಮಾಡಿರುವಂಥ ಮುಖ್ಯ ಉದ್ದೇಶ ಏನು, ನಮ್ಮ ಇಲಾಖೆ ಅಂಡರಲ್ಲಿ ನಾವು ಏನು ಹೇಳ್ತೀವಿ, ಮ್ಯಾಮ್ ಮಕ್ಕಳನ್ನು ಸಂಖ್ಯೆಯನ್ನು ಕಡಿಮೆ ಮಾಡೋದಿರ್ಬೋದು, ಸ್ಟಂಟಿಂಗ್ ವೇಸ್ಟಿಂಗು, ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮದಲ್ಲಿ ನಾವೇನು ಲಿಂಗ ವ್ಯತ್ಯಾಸ ಇದೆ ಅದನ್ನು ಸರಿದೂಗಿಸ್ದು ಇರ್ಬೋದು. ಹಾಗೆ ತಾಯಂದಿರ ಮರಣ, ಮಕ್ಕಳ ಮರಣವನ್ನು ಕಡಿಮೆ ಮಾಡುವಂಥದ್ದಿರ್ಬೋದು, ಸ್ಟಿಲ್ ಬರ್ತ್ ಅನ್ನು ಕಡಿಮೆ ಮಾಡುವಂಥ ಕಾರ್ಯಕ್ರಮಗಳಿದೆ. ಈ ಕಾರ್ಯಕ್ರಮದಲ್ಲಿ ನಾವು ಇಂದು ಮಾನ್ಯ ಶಾಸಕರು ಹಾಗೆ ಎಲ್ಲ ಗಣ್ಯ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತಾವೆಲ್ಲ ಮಾತೆಯರು ಇಲ್ಲಿದ್ದೀರಾ. ಇವತ್ತು ನಾವು ಮುಖ್ಯವಾಗಿ ಅನ್ನಪ್ರಾಶನ ಹಾಗೆ ಶಿಶು ಪ್ರದರ್ಶನ, ಸೀಮಂತ ಮತ್ತು ಏನು ಸಾಂಪ್ರದಾಯಿಕ ಅಡಿಗೆಗಳ ಪ್ರದರ್ಶನವನ್ನು ಇಟ್ಕೊಂಡಿದ್ದೀವಿ. ಇಷ್ಟು ಮಾಹಿತಿಯನ್ನು ತಮಗೆ ನೀಡ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಉದ್ಘಾಟನಾ ಭಾಷಣವನ್ನು ಮಾಡಲಿದ್ದಾರೆ ಗೌರವಾನ್ವಿತ ಶಾಸಕರು. ಸರ್ಕಾರದ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ತದೆ ಬೇರೆ ಬೇರೆ ಯೋಜನೆ ಮಾಡಿಕೊಂಡು. ಸರ್ಕಾರದ ಕಾರ್ಯಕ್ರಮವನ್ನು ತಳಮಟ್ಟದಲ್ಲಿ ಅದನ್ನು ಸಮರ್ಪಕವಾಗಿ ಜನಸಾಮಾನ್ಯರಿಗೆ ಗೌರವಪೂರ್ವಕ ಮುಟ್ಟಿಸುವುದೇ ಅದು ನಮ್ಮ ಜನಪ್ರತಿನಿಧಿಗಳ ಕೆಲಸ. ಸೊ ಈ ಒಂದು ಕಾರ್ಯಕ್ರಮವನ್ನು ತಾವು ಗ್ರಾಮ ಮಟ್ಟದಲ್ಲಿ ಮತ್ತು ನಮ್ಮ ಅಂಗನವಾಡಿ ಮಟ್ಟದಲ್ಲಿ ಒಂದು ಸಣ್ಣ ರೀತಿ ಮಾಡ್ತಂದು ಹೇಳಿದಾಗ ನಾವು ಚರ್ಚೆ ಮಾಡಿದೆವು. ನಮ್ಮ ಸೋದರಿಗೆ ಮತ್ತು ಮಕ್ಕಳಿಗೆ ಬಹಳ ಗೌರವಪೂರ್ವಕವಾಗಿ ಸಂತೋಷ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಒಂದು ಉತ್ತಮ ರೀತಿಯ ಒಂದು ವ್ಯವಸ್ಥೆ ಮಾಡುವ ಅಂತ ಹೇಳಿಕೊಂಡು ಬಹುಶಃ ಇವತ್ತು
ಎಲ್ಲರ ಸಹಕಾರ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿ ವರ್ಗದವರು, ಅಂಗನವಾಡಿ ಶಿಕ್ಷಕರು, ಸಹಾಯಕರು, ಅದೇ ಸಾಮಾಜಿಕ ನೆಲೆಗಟ್ಟಂಥವೆಲ್ಲ ನಮ್ಮ ಸೋದರ ಆ ಒಂದು ಮಹಿಳಾ ನಾಯಕರು ಮತ್ತು ಮಹಿಳೆಯರು ಇವತ್ತು ಯಾರು ಇದ್ದೀರ ತಾವೆಲ್ಲರೂ ಕೂಡ ಶ್ರಮಪಟ್ಟು ಹಂತವಾಗಿ ಕಾರ್ಯಕ್ರಮ ಮಾಡಿದರೆ ಅದು ಎಲ್ಲರೂ ಕೂಡ ಸಂತೋಷದಿಂದ ಇರಬೇಕು. ಈ ಕಾರ್ಯಕ್ರಮ ಕೂಡ ಅರ್ಥಪೂರ್ಣವಾಗಿ ಇರಬೇಕೆಂಬ ಉದ್ದೇಶದಿಂದ ಆದ ಕಾರಣ ಇವತ್ತು ಬಹುಶಃ ಯಾವ ರೀತಿ ಇವತ್ತು ನಮ್ಮದು ಬರೀ ಉದ್ಘಾಟನೆ ಮಾತ್ರ, ದೀರ್ಘವಾಗಿ ನಮ್ಮದೇನು ಮಾತಾಡಲಿಕ್ಕೆ ಇಲ್ಲ. ಆದ ಕಾರಣ ತಾವು ಇವತ್ತು ಅತ್ಯುತ್ತಮವಾದ ಕಾರ್ಯಕ್ರಮ ಇರುವಂಥ ವಿಚಾರ ಆಗಲಿ ಎಲ್ಲ ತಾಯಂದಿರಿಗೂ ನಾವು ಸಹೋದರಿಗೂ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಆರೋಗ್ಯವಂತ ತಾಯಿಯಿಂದ ಆರೋಗ್ಯವಂತ ಮಗು ಅಂತೇಳಿ ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತಿರುವಂಥ ವಿಚಾರ. ನಾನು ಆರೋಗ್ಯ ಸಚಿವನಾಗಿ ಇದ್ದುಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ನಾನು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಬಂದು ಬಹುಶಃ ಬೇರೆ ಬೇರೆ ರೀತಿಯ ವ್ಯವಸ್ಥೆ ಮಾಡಿದವನು ಕೂಡ ಭಾಳ ಸ್ಪಷ್ಟವಾಗಿ ಗೊತ್ತಿರ್ತದೆ. ಆದ ಕಾರಣ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನೆಲ್ಲ ನಮ್ಮ ಸೋದರಿ ಯಾರು ಇವತ್ತು ಇದರಿಂದ ಬಹುಶಃ ಗೌರವಪಡಿಸ್ತಿದ್ದಾರೆ ಅವ್ರು ನಿಮಗೆಲ್ಲ ನನ್ನ ಶುಭ ಸಲ್ಲಿಸಿಕೊಂಡು ಟೆನ್ಷನ್ ರಹಿತವಾದ ಆರೋಗ್ಯವಂತ ಮಧು ಮತ್ತು ಆರೋಗ್ಯವಂತ ತಾಯಿಯಾಗಿ ತಾವು ಮುಂದಿನ ದಿನಗಳಲ್ಲಿ ಬರುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಲಿ. ಬಹುಶಃ ಇವತ್ತು ಭವಿಷ್ಯ ದಿನಗಳಲ್ಲಿ ಅತ್ಯುತ್ತಮ ಸತ್ಪದಿಗೆ ನಮಗೆ ಸಿಕ್ಕುವಂಥ ವ್ಯವಸ್ಥೆ ಕೂಡ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಅದು ಜೊತೆಯಲ್ಲಿ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಇವತ್ತು ಮಕ್ಕಳಿಗಿದೆ. ಆದ ಕಾರಣ ಮಕ್ಕಳು ಮತ್ತು ಮಕ್ಕಳ ತಾಯಿಯಂದಿರು ನಾವು ಮೇಲೆ ಕೂತ್ಕೊಳಿಸಿದ್ದೇವೆ. ಯಾಕೆ ಮಕ್ಕಳ ತಾಯಿಗೆ ಬಹಳ ಬೇಸರ ಇದೆ, ನಮಗೆ ಈ ಚಾನ್ಸ್ ಸಿಕ್ಕಲಿಲ್ಲಲ್ಲ ಈ ಕಾರ್ಯಕ್ರಮದಂತ, ಈಗ ಮಗುವ ಜೊತೆಯಲ್ಲಿದ್ದಾರೆ ಅಂತೇಳಿ. ಅದು ತಾಯಂದಿರು ಕೂಡ ಇವತ್ತು ಈ ಕಾರ್ಯಕ್ರಮ ಸಕ್ರಿಯವಾಗಿ ಭಾಗವಹಿಸುವಂಥ ಅವಕಾಶ. ಸೊ ಮಕ್ಕಳಿಗೆ ಈ ಒಂದು ಪೋಷಣ ಮಾಸಾಚರಣೆಯಿಂದ ಭವಿಷ್ಯ ದಿನಗಳಲ್ಲಿ ಅತ್ಯಂತ ಸತ್ಪ್ರಜೆಯಾಗಿ ದೇವರು ನಿಮ್ಮೆಲ್ಲ ಕನಸನ್ನು ನೆನಸು ಮಾಡೋದು ಶಕ್ತಿ ಕೊಡಲಿ ಅಂತ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಕೇಳಿಕೊಂಡು ನಮ್ಮ ಒಂದೇ ಉದ್ದೇಶ ಏನಂತ ಹೇಳಿದರೆ ಎಲ್ಲರೂ ಕೂಡ ಸಂತೋಷದ ಕಾರ್ಯಕ್ರಮ ಆಗಬೇಕು ಹೊರತು ನಮ್ಮ ಬೇರೆ ಯಾವುದೇ ಒಂದು ಕಾರ್ಯಕ್ರಮ ಯಾವುದೇ ಒಂದು ರಾಜಕೀಯದ ಆಲೋಚನೆಯಲ್ಲಿ ಖಂಡಿತವಾಗಿ ಎಲ್ಲಿಯೂ ಕೂಡ ಇಲ್ಲ. ನಾನು ಈ ಎಲ್ಲ ಕಾರ್ಯಕ್ರಮ ಮಾಡದೆ ನಾನು 23,000ದಲ್ಲಿ ಗೆದ್ದವನು. ಇದೊಂದು ಮಾಡಿ ನನಗೇನು ಜಾಸ್ತಿ ಆಗಲಿಕ್ಕೆ ಏನೂ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರು ಇದನ್ನೆಲ್ಲ ಮಾಡೋದಿಲ್ಲ ಅವ್ರದ್ದು ತಲೆಬಿಸಿಯಾಗಿ ಏನಾದರೂ ಹೇಳ್ತಾರೆ, ಅದಕ್ಕೇನು ತಲೆಬಿಸಿ ಕಡಿಮೆ ಮಾಡಬೇಡಿ, ಅದೇನು ಟೆನ್ಷನ್ ಆಗುವಂಥ ವಿಚಾರ ಅಲ್ಲ. ಇದರ ಬಗ್ಗೆ ಯಾರು ಬಹುಶಃ ಸಮಸ್ಯೆ ಸೃಷ್ಟಿಸ್ತಾರೆ ಅವ್ರಿಗೆಲ್ಲರ ಪರವಾಗಿ ನನ್ನ ಅಭಿನಂದನೆ ನಾನು ಇವತ್ತು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ಮುಂಚೆ ನಮಗೆ ಮಾತ್ರ ಈ ಕಾರ್ಯಕ್ರಮದ ಬಗ್ಗೆ ಗೊತ್ತಿತ್ತು. ಇವರು 4 ಜನ ಬಂದು ಬೊಬ್ಬೆ ಹಾಕಿದ ಕಾರಣ ಇಡೀ ಊರಿಗೆ ಗೊತ್ತಾಗುವಂಥ ಅವಕಾಶ ಬಹುಶಃ ನಮಗೆ ನಿರ್ಮಾಣದ ವಿಚಾರ ಇವತ್ತು ಆಯ್ತು ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಾವು ದೀರ್ಘವಾಗಿ ಮಾತಾಡಿದೆ. ನಿಮಗೆಲ್ಲ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸುತ್ತಾ ಇಲಾಖೆ ಮುಖದವರೆಲ್ಲ ತಾವು ಮಹಿಳೆಯರು ಸೇರಿ ನಿಮ್ಮ ಕಾರ್ಯಕ್ರಮ ತಾವು ಇವತ್ತು ಮುಂದುವರಿಸ್ತಾರೆ ಅಂತ ನಾನು ಹೇಳಿಕೊಂಡು ಅತ್ಯುತ್ತಮವಾದ ಆ ಎಲ್ಲ ಕಾರ್ಯಕ್ರಮ ನಡೆಯಲಿ. ಮುಂದಿನ ವರ್ಷಗಳು ಬರುವಾಗ ಇದಕ್ಕಿಂತ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಕ್ಕೆ ಇವತ್ತು ಹಮ್ಮಿಕೊಳ್ಳುವಂಥ ಅವಕಾಶ ಮತ್ತು ಇದೊಂದು ನಮಗೆ ಒಂದು ಸ್ಯಾಂಪಲ್. ಇದನ್ನು ಇನ್ನಷ್ಟು ಉತ್ತಮ ರೀತಿ ಯಾವ ಇವತ್ತೆಲ್ಲ ಭಾಳ ಚರ್ಚೆ ಮಾಡಿಯೇ ಇವತ್ತು ಇದನ್ನೊಂದು ಉತ್ತಮ ರೀತಿ ಇದು ಮುಗಿಲಿಲ್ಲ. ಈಗ ಸ್ಟಾರ್ಟ್ ಆದದ್ದು ಮಾತ್ರ, ಆರಂಭವಾದದ್ದು ಮಾತ್ರ. ಇದು ಇನ್ನು ಮುಗಿಲಿಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಇದೆ. ಇದು ಈ ಕಾರ್ಯಕ್ರಮ ಎಲ್ಲ ಕೂಡ ಚೆನ್ನಾಗಿ ಮುಗಿಲಿ. ಮುಂದಿನ ದಿನಗಳಲ್ಲಿ ಆಗುವಾಗ ಇದನ್ನು ಇನ್ನಷ್ಟು ವಿಜೃಂಭಣೆಯಿಂದ ಮತ್ತು ಇದನ್ನು ಉತ್ತಮವಾಗಿ ಮಾಡುವಂಥ ನಮ್ಮ ಸಹೋದರಿಗೆ ಮಾಡಿದ ವ್ಯವಸ್ಥೆ ನಾವೆಲ್ಲ ಸೇರಿ ಇವತ್ತು ಮಾಡುವಂತ ನಾನು ಹೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮ್ಮ ಇಲಾಖೆ ಅಧಿಕಾರಿ ವರ್ಗದವರಿಗೂ ನಮ್ಮ ನಗರಸಭೆ ಮುಖ್ಯ ಅಧ್ಯಕ್ಷರ ಸದಸ್ಯರಿಗೂ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಗ್ರಾಮ ಪಂಚಾಯತ್ ನಮ್ಮ ಇಲಾಖೆಯವರಿಗೂ ಅದೇ ರೀತಿ ನಮಗೆ ವಿಶೇಷ ಸಹಕಾರ ಕೊಟ್ಟಂಥ ಪರವಾಗಿನಿಂದ ನಮ್ಮ ದೀಪಕ್ ಇರಲಿ, ಸುರೇಶ್ ಭಟ್ನಾಕರ್ ಇರಲಿ, ಇನ್ನಿತ ನಮ್ಮ ತಂಡದವರಿಗೂ, ಚಂದ್ರಿಕಾ ಮತ್ತು ಸುರೇಖ್ ಅವರ ತಂಡದವರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯಗಳನ್ನು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಕಾರ್ಯಕ್ರಮ ಶುಭಾಶಯ ನಾನು ಇವತ್ತು ಸಲ್ಲಿಸಿ ನಿಮಗೆಲ್ಲ ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್. ಮಾನ್ಯ ಶಾಸಕರಾದಂತಹ ಶ್ರೀಯುತ UT ಖಾದರ್ ಇವರಿಗೆ ವಂದನೆಗಳು ಸರ್. ಮುಂದಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಗೌರವಾನ್ವಿತ ಉಪನಿರ್ದೇಶಕರಾಗಿರುವಂತಹ ಶ್ರೀ ಪಾಪಾ ಬೋವಿಟಿ ಸರ್ ಅವರು ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಶುಭವನ್ನು ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ದಿನ ನಾವು ಪೋಷಣ ಅಭಿಯಾನ ಕಾರ್ಯಕ್ರಮನ ಮಾಸಾಂತದಲ್ಲಿ ಎಲ್ಲ ಜಿಲ್ಲೆ ಎಲ್ಲ ಸ್ಟೇಟಲ್ಲೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀನಿ. ಉಲ್ಲಾಳ ಗ್ರಾಮ ಪಂಚಾಯತಿ ಏನು ವಿಶೇಷ ಅಲ್ಲ, ಎಲ್ಲ MLAಗಳ ಅಧ್ಯಕ್ಷತೆಯಲ್ಲಿ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ. ಇದು ರಾಜಕೀಯದ ಉದ್ದೇಶ ಇರಲಿಲ್ಲ. ಹಾಗಾಗಿ ಈ ದಿನ ಅನ್ನಪ್ರಾಶನ, ಪೋಷಣ ಅಭಿಯಾನ, ಪೌಷ್ಟಿಕಾಹಾರ ಶಿಬಿರ
ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮನ ಇತ್ಯಾದಿ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೇವೆ. ಈ ಉದ್ದೇಶ ಇಷ್ಟೇ, ಕರ್ನಾಟಕದಾದ್ಯಂತ ನಾವು ಈ ಕಾರ್ಯಕ್ರಮನ ಮಾಸಾಚರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಾನಿಲ್ಲಿ ಬಂದಾಗ ನನಗೊಂದು ಸ್ವಲ್ಪ ಇದ್ರ ಬಗ್ಗೆ ಭಾರಿ ಏನು ಮುನ್ಸೂಚನೆ ಒಂದೊಂದು ಸರಿ ಕಾಣಿಸುತ್ತೆ. ಹಾಗಾಗಿ ಈ ಜನ ಹಂಗೆ ಅಂದ್ಕೋಬೋದಾ ಅಂದ್ಕೊಂಡೆ ನಾನು. ಅದೆಲ್ಲ ಅದರ ಆಗಬಾರ್ದು. ಎಲ್ಲ MLAಗಳ ಅಧ್ಯಕ್ಷತೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದು ರಾಜಕೀಯ ಕಾರ್ಯಕ್ರಮಗಳಲ್ಲ. ಹಾಗಾಗಿ ಆ ವಿಚಾರದಲ್ಲಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಇವತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ಆ ಆರೋಪ ಬಂದಿರ್ಬೋದೇನೋ, ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಸೂಕ್ತ ರೀತಿಯಲ್ಲಿ ಜನಪ್ರತಿನಿಧಿಗಳೊಂದಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಮುನ್ಸಿಪಾಲ್ಟಿ ಅಧ್ಯಕ್ಷರು ಯಾರು ಭಾಗವಹಿಸ್ಬೇಕೋ, MLA ಭಾಗವಹಿಸ್ಬೇಕಾ, ಪ್ರೋಟೋಕಾಲ್ ಪ್ರಕಾರ ನಾವು ಮಾಡಿದ್ದೀನಿ ಅಂತ CDPO ಉಸ್ತುವಾರಿ ತಗೊಂಡಿದ್ದಾರೆ. ನಾನು ಭಾವಿಸಿದ್ದೀನಿ ಅದನ್ನು ಪ್ರೋಟೋಕಾಲ್ ಮೇಂಟೈನ್ ಮಾಡಿದರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ತಮ್ಮೆಲ್ಲರ ಪರವಾಗಿ ಈ ವೇದಿಕೆಗೆ ನಾನು ವಂದನೆಗಳನ್ನು OBT ನಿಮಗೆ ವಂದನೆಗಳು ಸರ್. ಮುಂದಕ್ಕೆ ಈಗ ವೇದಿಕೆಯಲ್ಲಿ ಪೋಷಣ್ ಮಾಸಾಚರಣೆಯ ಅಂಗವಾಗಿ ಪುಟಾಣಿ
ಶ್ರೀಯುತ ಯುಟಿ ಕಾಲರ್ ಇವರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಔಪಚಾರಿಕ ಉದ್ಘಾಟಿಸಿ ಚಾಲನೆಯನ್ನು ನೀಡಿದರು. ಇವರಿಗೆ ಇಲಾಖೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ನಡೆಸಿಕೊಟ್ಟಂತಹ ನಮ್ಮ ಶಿಶುಅಭಿವೃದ್ಧಿ ಯೋಜನಾಧಿಕಾರಿಗಳು ಶ್ರೀಮತಿ ಶೈಲಾ ಕೆ ಕಾರ್ಗೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಇವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಸೆಂಟ್ ಸೆಬಸ್ಟಿಯನ್ ಚರ್ಚನ ಪಾಲನಾ ಸಮಿತಿಯ ಕಾರ್ಯದರ್ಶಿ ಶ್ರೀಮತಿ ಫಿಲೋಮಿನಾ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಶ್ರೀಯುತ ಗಟ್ಟಿ ಸಮಾಜ ಭವನದ ಅಧ್ಯಕ್ಷರು ಇವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತಿಯಾ ಸಮಾಜದ ಮಹಿಳಾ ಅಧ್ಯಕ್ಷೆ ಮಾಧವಿ ಉಳ್ಳಾಳ್ ಇವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಹಿರಿಯರು ರೋಸಿ ಕುಲೆಲ್ಲೋ ಇವರಿಗೂ ಸಹ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಸಂಪನ್ಮೂಲ ವ್ಯಕ್ತಿ ಮಮತಾ ಭಂಡಾರಿ ಮನಃಶಾಸ್ತ್ರಜ್ಞರು ಇವರಿಗೂ ಸಹ ನಾನು ಧನ್ಯವಾದ ಅರ್ಪಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಿಂದಿನಿಂದ ಸಪೋರ್ಟ್ ಮಾಡಿರುವಂತಹ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತರು ಇಷ್ಟು ಶ್ರಮಿಸಿ ಪ್ರತಿಯೊಂದಕ್ಕೂ ಕಾರ್ಯಕ್ರಮಕ್ಕೂ ಅವರ ಒಂದು ಶ್ರಮದಿಂದ ಈ ಒಂದು ಕಾರ್ಯಕ್ರಮ ಒಂದು ಅಚ್ಚುಕಟ್ಟಾಗಿ ಆಗಿದೆ. ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಧನ್ಯವಾದಗಳು ಅರ್ಪಿಸ್ತೇನೆ. ಹಾಗೆ ಇಲ್ಲಿಯ ಹಾಲ್ ವ್ಯವಸ್ಥೆ ಮಾಡಿರುವಂತಹ ಎಲ್ಲ ಅಧ್ಯಕ್ಷರಿಗೂ ಟ್ರೈ ಮಾಡ್ಬೋದು ಏನಪ್ಪಯ್ಯ ಕೇಸ್ ಇರ್ತದೆ ಕಣಚ್ಚು
ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಭಾರತ ಸರ್ಕಾರದ ಈ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಗರ್ಭಿಣಿಯರಿಗೆ ಪೌಷ್ಟಿಕಾಂಶಯುಕ್ತ ಆಹಾರದ ಈ ಒಂದು ಪರಿಚಯಯುಕ್ತ ಕಾರ್ಯಕ್ರಮ, ಹಾಗೆ ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮ, ಈ ಎರಡೂ ಇಲಾಖೆಯ ಕಾರ್ಯಕ್ರಮಗಳನ್ನು ಒಟ್ಟು ಸೇರಿಸಿಕೊಂಡು ಇವತ್ತು ಈ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ವಿಜೃಂಭಣೆಯಿಂದ ಮಾನ್ಯ ಶಾಸಕರಾಗಿರ್ತಕ್ಕಂಥ UT ಖಾದರ್ ಅವರ ಸಹಕಾರದೊಂದಿಗೆ ಇಲಾಖೆಯ ಸಹಕಾರದ ಜೊತೆಗೆ ಒಟ್ಟುಗೂಡಿ ಕಾರ್ಯಕ್ರಮ ನಡೆದಿದೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಹೇಳಬೇಕಿದ್ರೆ ಇದರಲ್ಲಿ ಇವತ್ತು 55 ಗರ್ಭಿಣಿಯರು ಭಾಗವಹಿಸಿದ್ದಾರೆ, 36 ಮಕ್ಕಳು ಪೌಷ್ಟಿಕಾಂಶಯುಕ್ತ ಮಕ್ಕಳು ಭಾಗವಹಿಸಿದ್ದಾರೆ. ಇವತ್ತು ನಮ್ಮ ಮಕ್ಕಳು ಸರಕಾರದ ಪೌಷ್ಟಿಕಾಂಶ ಆಹಾರ ಹಾಗೆ ಗರ್ಭಿಣಿಯರಿಗೆ ಸರ್ಕಾರ ಕೊಡ್ತಕ್ಕಂಥ ವಿವಿಧ ಸವಲತ್ತುಗಳ ಕಾರ್ಯಕ್ರಮಗಳಿಂದ ನಮ್ಮ ಮಕ್ಕಳು ಈಗ ಎಷ್ಟೊಂದು ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ಹಾಗೆ ಗರ್ಭಿಣಿ ಬಾಣಂತಿಯರಿಗೆ ಸಿಗ್ತಕ್ಕಂಥ ಪೌಷ್ಟಿಕಾಂಶ ಕಾರ್ಯಕ್ರಮ ಇವೆಲ್ಲವೂ ಕೂಡ ಇವತ್ತು ಎಷ್ಟು ಪ್ರಯೋಜನಕಾರಿ ಆಗ್ತದೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಬೇಕಾಗ್ತದೆ. ಸುಮಾರು ಶ್ರೀಮತಿ ಇಂದಿರಾ ಗಾಂಧಿಯವರು ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ತರುವ ಮುಖಾಂತರ ಇವತ್ತು ಈ ಒಂದು ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ಕಂಡಿದೆ. ತದನಂತರ ಬಂದಂಥ ಸರ್ಕಾರಗಳು ಕೂಡ ಇದನ್ನು ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬಂದು ಇವತ್ತಿಗೂ ಕೂಡ ಪ್ರತಿಯೊಂದು ಅಂಗನವಾಡಿ ಇಲಾಖೆಯಲ್ಲಿ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯಕರ್ತೆಯರು ಇವರು ಅವರನ್ನು ಗುರುತಿಸಿಕೊಂಡು ಇವತ್ತು ತಮ್ಮ ಇಲಾಖೆಯಲ್ಲಿ ಅವರಿಗೆ ಈ ಒಂದು ಆಹಾರವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಮಕ್ಕಳು ಅತ್ಯುತ್ತಮವಾಗಿ ಬೆಳೀತಾ ಇದ್ದಾರೆ. ಪೌಷ್ಟಿಕಾಂಶಯುಕ್ತ ಮಕ್ಕಳು ಕೂಡ ಇವತ್ತು ಆರೋಗ್ಯವಂತ ಮಕ್ಕಳಾಗಿ ಇವತ್ತು ನಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಾವು ನೋಡುವಾಗ ನಮ್ಮ ಕ್ಷೇತ್ರದ ಶಾಸಕರು ಇದನ್ನು ಒಂದು ಹೆಜ್ಜೆ ಮುಂದೆ ಹೋಗಿ, ಇದು ದೇಶದಾದ್ಯಂತ ಈ ಕಾರ್ಯಕ್ರಮ ನಡೀತಿದ್ರೂ ಕೂಡ ಇವತ್ತು ನಮ್ಮ ಶಾಸಕರು ಇದನ್ನು ಇಲಾಖೆಯ ಜೊತೆ ಸೇರಿಕೊಂಡು ವಿವಿಧ ಅವರಿಗೆ ಎಕ್ಸ್ಟ್ರಾ ಅವರು ಏನು ಕಿಟ್ಟುಗಳನ್ನು ಇಲಾಖೆಯಿಂದ ಕೊಟ್ಟಿದ್ದಾರೆ ಅದರ ಜೊತೆಗೆ ಅವರು ಕೂಡ ಅವರ ಒಂದು ಇಚ್ಛೆಯಂತೆ ಅವರಿಗೆ ಬೇರೆ ಬೇರೆ ರೀತಿಯ ಸಹಕಾರವನ್ನು ಕೂಡ ಇವತ್ತು ನೀಡಿದ್ದಾರೆ. ಅವರಿಗೆ ಕೂಡ ನಾವು ಮಕ್ಕಳ ಪರವಾಗಿ ತಾಯಂದಿರ ಪರವಾಗಿ ನಮ್ಮ ಶಾಸಕರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೇವೆ. ಅದು ಏನೂ ಇಲ್ಲ, ಇವತ್ತು ಈ ಒಂದು ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಆಗುವಾಗ ಒಂದೊಂದು ಇದ್ದೇ ಇರ್ತದೆ, ಅದರಲ್ಲಿ ನಾವು ಏನು ಇದು ಮಾಡಲಿಕ್ಕಿಲ್ಲ. ಇವತ್ತಿನ ನಮ್ಮ ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಬೇಕಿದ್ರೆ ನಮ್ಮ ಶಾಸಕರಾದ UT ಖಾದರ್ ಅವರ ತುಂಬ ಸಹಕಾರ ನಮಗೆ ಸಿಕ್ಕಿದೆ. ಅದು ಅಲ್ಲದೆ ನಮ್ಮ ಎಲ್ಲ ಮಹಿಳೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಮುತುವರ್ಜಿ ತಗೊಂಡು ಕೆಲಸ ಕಾರ್ಯಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಈ ಕೆಲಸಕ್ಕೆ ಯಶಸ್ಸನ್ನು ತಂದಿದ್ದಾರೆ. ಅದೇ ರೀತಿ ನಾವು ಹೇಗೆ ಆಲೋಚನೆ ಮಾಡಿದೆವೋ ಎಷ್ಟು ಜನ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಜನರನ್ನು ಕರ್ಕೊಂಡು ಬನ್ನೆಂಬ ನಮ್ಮ ಒಂದು ಆಸೆ ಇತ್ತು, ಅದೆಲ್ಲ ಪೂರೈಸಿದೆ. ಇಂಥ ಕಾರ್ಯಕ್ರಮಗಳು ಇನ್ನು ಮುಂದಕ್ಕೂ ಆಗ್ತಾನೇ ಇರಲಿ, ಅದಕ್ಕೆ ನಮ್ಮೆಲ್ಲರ ಸಹಕಾರ ನಮ್ಮೆಲ್ಲರ ಒಂದು ಸಹಾಯ ಕೂಡ ಇರ್ತದೆ ಅಂತ ಹೇಳುತ್ತಾ ಇನ್ನಷ್ಟು ಕಾರ್ಯಕ್ರಮ ನಮಗೆ ಮಾಡಲಿಕ್ಕೆ ಆ ದೇವರು ಅನುಗ್ರಹಿಸಲಿ, ಹಾಗೂ ನಮ್ಮ ಶಾಸಕರಿಗೂ ಕೂಡ ಇಂಥ ಕಾರ್ಯಕ್ರಮಕ್ಕೆ ಬೆಂಬಲ ನೀಡುವಂಥ ಶಕ್ತಿ ಕೊಡಲಿ ಎಂದು ನಾವೆಲ್ಲರಲ್ಲಿ ಪ್ರಾರ್ಥಿಸುತ್ತೇವೆ.